ಹೋದ ಕೆಲಸ ಕಾಯಿ ಹಣ್ಣಾಗಲಿಲ್ಲ. ಅಮ್ಮ, ನೀನು ಸರಿಯಾಗಿ ವ್ಯವಹರಿಸಲಿಲ್ವೇ? ಮಾತನಾಡಿದೆ ಮಗ, ಆದರೆ ಹುಡುಗಿಗೆ ಹುಡುಗನ ಬಣ್ಣ ಹಿತವಾಗಲಿಲ್ಲವಂತೆ. ಕಪ್ಪು ಮೈಯ ಹುಡುಗ ಬೇಡವಂತೆ. ಅಮ್ಮ, ನೀನಾಡುವುದು ನಿಜವೇ? ಹಾಗಾದರೆ ನಾನು ತಿರುಗಿ ಹುತ್ತದೊಳಗೆ ಹೋಗುತ್ತೇನಮ್ಮ. ಇಲ್ಲ ಕಂದ, ಹೋದ ಕೆಲಸ ಹಣ್ಣು, ಹೆಣ್ಣು ನಿನ್ನ ತೆಕ್ಕೆಗೆ. ಬರುವ ದಶಮಿಗೆ ಮದುವೆಯಂತೆ, ಸಿದ್ಧನಾಗು. ಅಮ್ಮ, ನೀನೇನು ಮದುವೆಯನ್ನು ನಿರ್ಣಯಿಸಿ ಬಂದೆ, ಆದ್ರೆ ಹಣಕ್ಕೆಂತ ಮಾಡುದು? ಸಾಲ ಕೇಳು. ಯಾರು ಕೊಡುತ್ತಾರಮ್ಮ ನಮಗೆ ಸಾಲ? ನಿನಗೆ ಇನ್ನ ಗುಣವೇ ಸಂಪತ್ತು. ಯಾರಾದರೂ ಮಿತ್ರನನ್ನ ಕೇಳು. ಓಹೋ, ಹಾಗಾದರೆ ಕುಬೇರನಲ್ಲಿಯೇ ಕೇಳೋಣ. ಆತ ನೀಡಿಯೇ ನೀಡುತ್ತಾನೆ. ಮುಂದೆ ಆತನ ಸಾಲವನ್ನು ನನ್ನ ಭಕ್ತರು ವೆಂಕಟಾಚಲಕ್ಕೆ ಬಂದಾಗ ತೀರಿಸುತ್ತಾರೆ. ಮುಡಿಪು ಸಲ್ಲಿಸುವುದರ ಮೂಲಕ ಭಕ್ತರಿಗೆ ನಾನು ಮುಡಿಪು, ಅವರ ಭಕ್ತಿಯೇ ಅವರಿಗೆ ಮುಡಿಪು ಆಗಲಮ್ಮ. ಮದುವೆಗೆ ಎಲ್ಲ ಸಿದ್ಧತೆಗಳು ನಡೆಯಲಿ, ಹರ ಬ್ರಹ್ಮಾದ್ಯರು ಬರಲಿ, ಸಂಭ್ರಮದಿಂದ ಮದುವೆ ನಡೆಯಲಿ. ವೆಂಕಟರಮಣನಿಗೆ ಒಂದು ಕಿರೀಟವನ್ನು ತೊಡಿಸಿ ಸುರಂಜೀವಿ ನೀವು ಸೌಭಾಗ್ಯತೆಯೂ ಆದ ಪದ್ಮಾವತಿಯನ್ನಿತ್ತು ಕಲ್ಯಾಣೋತ್ಸವವನ್ನು ಆಚರಿಸುತ್ತಿದ್ದೇನೆ. ಶ್ರೀನಿವಾಸ ಕಲ್ಯಾಣವಾಗಲಿ. ಅಲ್ಲಿಯವರಿಗೆ ಬಂಗಾರದ ಕಿರೀಟವನ್ನು ಧರಿಸಿದ್ದೇನೆ. ಹೀಗೆ ಮದುವೆ ಕಾರ್ಯವನ್ನು ಯಾವುದೇ ವಿಘ್ನ ಬರದಂತೆ ನೆರವೇರಬೇಕಾಗಿದೆ. ಎಲ್ಲಿದ್ದಾರೆ ಪುರೋಹಿತ? ಕಡೆಗೆ ಯಾರು ಬರ್ಲಿಕ್ಕೆ ಹೇಳಿದ್ರಂತೆ? ಏನು ತಡ ಏನು ಬರುವಾಗ? ಅದು ವಿಷಯ ಎಂತ ಹೇಳಿದ್ರೆ, ನಮ್ಮ ಹತ್ರ ಇರ್ಲಿ, ಅದು ಹೆಂಡತಿಗೆ ಮತ್ತೆ ಸ್ವಲ್ಪ ನಂಗೆ ಜಗಳ ಆಯ್ತು. ಏನು ಜಗಳ ಆಯ್ತು? ಜಗಳ ಹಾಗೆ ಆಯ್ತು. ನನ್ನ ಹೆಂಡತಿ ಬಾವಿಗೆ ನೀರು ಸೇರ್ಲಿಕ್ಕಂತ ಹೋಗಿ ಕೊಡಪನ ಬಾವಿಗೆ, ಹಾಗೆ ನಾನು ಇಲ್ಲಿ ಹೋದೆ ತೆಗಿಲಿಕ್ಕಂತ. ಸರಿ, ಒಂದು ತುದಿಯನ್ನು ನನ್ನ ಹೆಂಡತಿಗೆ ಕೊಟ್ಟೆ, ಇನ್ನೊಂದು ತುದಿಯನ್ನು ನಾನು ಇಳ್ದೆ. ನನ್ನ ಹೆಂಡತಿ ಎಂತ ಮಾಡಿದ್ಲು, ಆಚೆ ಗಣೇಶ್ ಭಟ್ರು ಬಂದ್ರ ಒಂದಿಗೆ ನಮಸ್ಕಾರ ಮಾಡಿದ್ಲು. ಸರಿ, ನಾನು ಫುಲ್ ಕಾಚು. ಈಗ ಹೆಂಡತಿ ಬದುಕಿದ್ದಾಳೆ, ಅಷ್ಟಿದ್ರೆ ಸಾಕು. ಆಮೇಲೆ ಎದ್ದು ಬಂದೆ, ನಿಮ್ಮದೊಂದು ಕಾರ್ಯ ಬಂತಂತ. ನಿಮ್ಮನ್ನು ಕರೆಸಿದಾಕೆ ಗೊತ್ತುಂಟ ಇಲ್ಲಿ? ಯಾಕೆ? ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕೀಗ. ಮುಖದಲ್ಲಿ ಮದುವೆ? ಇದರಲ್ಲಿ ಚಪ್ಪರಲ್ಲಿ ಹಾಕುದು, ಅಡಿಗೆಯಲ್ಲಿ ಹಾಕುದು, ಅದೆಲ್ಲ ಸಿದ್ಧತೆಯಲ್ಲಿಂಟು. ಮತ್ತೆ ಈಗ ಒಂದು ಮದುವೆ ಕಾರ್ಯ ನೆರವೇರಿಸಬೇಕಿದೆ. ಯಾರಿಗೆ? ನೋಡಿ, ನನ್ನ ಅಳಿಯನಾದ ವೆಂಕಟರಮಣಿದ್ದಾನೆ. ಈಗ ಹುಡುಗಿಯರ ಕಡೆಯವರನ್ನು ಕರೆಸಬೇಕಾಗಿದೆ. ಆಯ್ತಾಯ್ತು, ಅದೆಲ್ಲ ನಾ ಮಾಡ್ತೇನೆ. ಎಲ್ಲಿ ಗಂಡಿನ ಕಡೆಯವರೆಲ್ಲ ಬರ್ಲಿ. ಬಂದವಲ್ಲ? ಎಲ್ಲಿ ಹೆಣ್ಣಿನ ಕಡೆ? ಹೆಣ್ಣಿನ ಕಡೆ ಯಾರು? ಬೇಗ ಬೇಗ ಬರ್ಲಮ್ಮ. ಬನ್ನಿ ಬೇಗ ಆಗುದಲ್ಲ. ಬಂತಲ್ಲ, ಇದು ಗಂಡ ಹೆಂಡತಿ ಅಲ್ಲ, ಹುಡುಗ ಹುಡುಗಿಯೆಲ್ಲ ಒಪ್ಪಿಗಲ್ಲ? ಅದು ಒಪ್ಪಿಗೆ, ಎಲ್ಲ ಸಿದ್ಧತೆಯಲ್ಲಿದೆ. ಅದು ಕೇಳ್ಬೇಕಾಗ್ತದೆ. ಯಾಕಂದ್ರೆ ಮದುವೆ ಆದ ತಕ್ಷಣ ಗಂಡ ಆಚೆ ಹೆಂಡತಿ ಈಚೆ, ಮತ್ತೆ ನಮ್ಮದು ಇಲ್ಲಿಗೆ ಬರ್ತದೆ ನೋಡಿ. ಹಾಗೆ ಎಲ್ಲ ಒಪ್ಪಿಗೆ ಆಗಿದೆ. ಹಾಗಾದ್ರೆ ಇನ್ನು ತಯಾರು ಹೇಳ್ಬೇಕು, ಗಂಡ ಹೆಂಡತಿ ಒಮ್ಮೆ ಕೇಳ್ಬೇಕು. ಇದು ಹುಡುಗಿ ಒಪ್ಪಿಗೆ ಅಲ್ಲ? ಇದು ಮದುವೆ ಯಾರಿಗೆ, ಅಮ್ಮನಿಗ ನಿಮ್ಗ? ಹಾಗಾದ್ರೆ ನಿಂಗೆ ಮಾತ್ರ ಒಪ್ಪಿಗೆ ಇರ್ಲಿ. ಇದು ನಿಂಗೆ ಗಂಡು ಒಪ್ಪಿಗೆ ಅಲ್ಲ? ನಮ್ಮನಿಗೆ ಒಪ್ಪಿಗೆ? ಇನ್ನೊಂದು ಅಮ್ಮನಿಗೆ ಮದುವೆ, ನಿಂಗೆ ಇರ್ಲಿ, ಒಪ್ಪಿಗೆ ಎಲ್ಲ ಆಗಿದೆ. ಹಾಗಾದ್ರೆ ಇನ್ನೊಂದು ಶುರು ಮಾಡುದು. ಸರಿ, ಎಲ್ಲಿ ಅಂತರ್ಮಠ ಬರ್ಲಿ. ಪಟ ಬಂದ್ರೆ ಆಯ್ತು. ಎಲ್ಲಿ ಹೂಮಾಲೆ ತನ್ನಿ. ಆಯ್ತಲ್ಲ, ಇದು ಇನ್ನು ಬರಲಿ. ತೆಗಿರಿ. ಹುಡುಗಿ ಹಾಕಮ್ಮ. ನಿಂಗೆಂತದ ಅವಸರ? ಅವಳಲ್ಲ ಹಾಕ್ಲಿಕ್ಕೆ, ಹಾಕಮ್ಮ. ಹಾಗೆ ಈಗ ಹಾಕು. ಎಲ್ಲ ಅವಸರ ಆಯ್ತಲ್ಲ, ಸಮಾಧಾನ ಅಲ್ಲ? ಸ್ವಲ್ಪ ಕೇಳಿ. ಎಲ್ಲಿ ಕರಿಮಣಿ?
ತಗೊಳ್ಳು ತಗೊಳ್ಳು. ಅದನ್ನು 4 ಜನ ಮುತ್ತೈದೆಯರಿಗೆಲ್ಲ ಮುಟ್ಟಿಸಿ, ಸಭೆಯವರೆಲ್ಲ ಅಲ್ಲಿಯೇ ಮುಟ್ಟಿದ್ರೆ ಆಯ್ತು. ಹಾ ಆಯ್ತು. ಗಟ್ಟಿ ಮೇಳ. ಗಟ್ಟಿ ಮೇಳ ಗಟ್ಟಿ ಮೇಳ. ಮಾಂಗಲ್ಯ ತಂತು ನಾನೇನ. ಆಯ್ತಲ್ಲ, ಆಯ್ತು. ಒಂದು ಮಾಂಗಲ್ಯ ಎಲ್ಲ ಗಟ್ಟಿ ಆಯ್ತು. ಸರಿ, ಇನ್ನೊಂದು ದಾರೆ ಎತ್ಕೊಂಡು ಹೋಗುದು. ಆಯ್ತು, ಬನ್ನಿ ಬನ್ನಿ. ದಾರೆ ದಾರೆ ನೀವು ಆಚೆ ಗಣ್ಯಗಳೆಲ್ಲ ಆಚೆ ಆಚೆ. ಬಡಿ ಬಡಿ ಬಡಿ. ಎಲ್ಲರಿಗೆ ಮುಟ್ಟಿಸಾಯ್ತಲ್ಲ. ಒಂದು ದಾರೆ ಹಾಗೆ ಹಾಕಿ ಎಲ್ಲ ಸುಸೂತ್ರವಾಗಿ ಆಯ್ತು. ಇನ್ನು ಆರತಿ. ಸ್ವಲ್ಪ ಆಚೆಗೆ. ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ಭಕ್ತಿಯೊಂದಿಗೆ ಶ್ರೀನಿವಾಸ ಕಲ್ಯಾಣ ಶ್ರೀರಮೆ ಪತಿಗಾದಿನ ವೈಭವದಿಂದ ಸುರವರನೆಲ್ಲರೂ ಸೇರಿ ಸಭೆಯೊಳು ಅತಿಯಿನ್ ಮುತ್ತಿನ